ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಮೇಲೆ ಯಾಕೆ ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ? ಈಗಾಗಲೇ 10 ದಿವಸ ಕಳೆದೋಗಿದೆ. ಯಾಕೆ ಸರ್ಕಾರ ಮೀನವೇಷ ಮಾಡ್ತಾ ಇದೆ ಅಂತ ಕೇಳ್ಕೊಂಡು ಸರ್ಕಾರಕ್ಕೆ ಹಿಡಿಶಾಪ ಆಗ್ತಾ ಇದ್ದಾರೆ ಎಲ್ಲರ ಜನರು. ಹೋದ ಶನಿವಾರ ನಾವು ರಾಜು ತಾಂಡೇಲ್ ಮೀನುಗಾರರ ಮುಖಂಡ ರಾಜು ತಾಂಡೇಲ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೇವೆ. ಆ ಪ್ರತಿಭಟನೆಯಲ್ಲಿ ವಿವಿಧ ಸಂಘದ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಮೀನುಗಾರರ ಜಾಸ್ತಿ ಮೀನುಗಾರರು ಮಹಿಳೆಯರು ಕೂಡ ಸಾಕಷ್ಟು ಸಾವಿರಾರು ಯುವಕರು ಸಾವಿರಾರು ಮೀನುಗಾರರು ಇದ್ದರು ಆ ಒಂದು ಹೋರಾಟಕ್ಕೆ. ನಾವು ಸರ್ವೋದಯ ನಗರದಿಂದ ಪಾಪ ಮೃತ ಮಹಿಳೆ ಇವತ್ತು ಗೀತಾ ಬಾನಾವಳಿಗೆ ಏನ್ ಮಾಡಿದಾರೆ ಅಂದ್ರೆ ಶಿವಾನಂದ್ ಕುಡ್ತರ್ಕರ್ ಅವರು ತಾವೇ ಅನಸ್ಥಿತಿಯನ್ನ ಕೊಟ್ಟುಕೊಂಡು ಇವತ್ತು ಅವಳಿಗೆ ಸಾಯಿಸಿದ್ದಾರೆ. ಅವರ ಮನೆಯಿಂದನೇ ನಾವು ರ್ಯಾಲಿ ಮಾಡಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೂ ಕೂಡ ಒಂದು ಮನವಿಯನ್ನು ನೀಡಿದ್ದೀವಿ. ಅದ ನಂತರ ನಮ್ಮ DC ಸಾಹೇಬರಿಗೂ ಕೂಡ ನಾವು ಮನವಿಯನ್ನು ನೀಡಿದ್ದೇವೆ. ಆದ್ರೂ ಕೂಡ ಇನ್ನುವರೆಗೆ ಕ್ರಮ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಜನರು ನಮ್ಗೆ. ಆದ್ರೆ ನಾನು ಜಿಲ್ಲಾಧಿಕಾರಿ ಕೂಡ ಬಹಳ ಒಳ್ಳೆಯವರಿದ್ದಾರೆ, ಮತ್ತೆ SP ಅವರು ಕೂಡ ಬಹಳ ಒಳ್ಳೆಯವರಿದ್ದಾರೆ, ಮತ್ತೆ CS ಅವರು ಕೂಡ ಬಹಳ ಒಳ್ಳೆಯವರಿದ್ದಾರೆ. 3 ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಅವರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳ್ಕೊಂಡು ಜನರದೊಂದು ಪ್ರಶ್ನೆ ಆಗ್ತಾ ಇದೆ. ನಾನು ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ನ ಇಲ್ಲಿಂದ ವಜಾ ಮಾಡಿ ಈ ಸರ್ಕಾರಿ ಸರ್ಜನ್ದಿಂದ ಸರ್ಕಾರಿ ಆಸ್ಪತ್ರೆಯಿಂದ ವಜಾ ಮಾಡಿ ಅವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕಂತ ಹೇಳ್ಕೊಂಡು ನಾನು ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ದೇನೆ. ಅದರಲ್ಲಿಯೂ ಕೂಡ ಆರೋಗ್ಯ ಸಚಿವರಾದಂತಹ ಶ್ರೀರಾಮುಲು ಸಚಿವರು ಕೂಡ ಹೇಳಿದ್ದಾರೆ ಅವರನ್ನ ಅಮಾನತಲ್ಲಿ ಇಡಿ ಅಂತ. ಆದ್ರೂ ಕೂಡ ಸರ್ಕಾರ ಮೀನವೇಷ ಮಾಡ್ತಾ ಇದೆ. ಯಾಕೆ ಅಂತಾನೆ ಗೊತ್ತಾಗ್ತಲ್ಲ. ಇಡೀ ಜನರು ನಾನು ಮೀನು ತಗೊಳ್ಳಿಕ್ ಹೋಗಿದ್ದೆ ಮಾರ್ಕೆಟ್ ಅಲ್ಲಿ, ಪಾಪ ಮೀನುಗಾರರು ಮಹಿಳೆಯರು ಹೇಳ್ತಾ ಇದ್ದಾರೆ ಯಾಕೆ ಅವ್ರ ಬಗ್ಗೆ ಕ್ರಮ ಆಗ್ತಾ ಇಲ್ಲ, ಏನಾಗಿದೆ ಅಂತ. ಪಾಪ ಮೀನುಗಾರರು ಅಳ್ತಾ ಹೇಳ್ತಾರೆ ಅವ್ರು ಹೋಗ್ಬೇಕು, ಇಲ್ಲದ ನಮಗೂ ಕೂಡ ಸಮಸ್ಯೆ ಇದೆ, ನಾಳೆ ನಾವು ಅಲ್ಲಿ ಹೋದ್ರು ಕೂಡ ನಮ್ಗೆ ಏನಾರ ಸಮಸ್ಯೆ ಆಗ್ಬೋದು, ಸಿವಿಲ್ ಹಾಸ್ಪಿಟಲ್ ಅಲ್ಲಿ ನಮಗೂ ಕೂಡ ಈ ರೀತಿ ಯಾವುದೋ ಒಂದು ಇಂಜೆಕ್ಷನ್ ಕೊಡ್ಕೊಂಡು ನಮ್ಮನ್ನು ಕೂಡ ಇವರು ಸಾಯಿಸಬಹುದು ಶಿವಾನಂದ್ ಕುಡ್ತರ್ಕರ್ ಅಂತ ಹೇಳ್ಕೊಂಡು ಈ ರೀತಿ ಮಹಿಳೆಯರಿಗೆ ಕೂಡ ಹೆದರಿಕೆ ಆಗ್ತಾ ಇದೆ. ಸರ್ಕಾರಕ್ಕೆ ಯಾಕೆ ಇಂಥ ಒಂದು ಇವ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ಪಾಪ ಎಲ್ಲ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಪದೇ ಹೇಳ್ತಾ ಇದ್ದೇನೆ. ಮತ್ತೆ ನಾವು ರಾಜು ತಾಂಡೇಲ್ ಅವರ ನೇತೃತ್ವದ ನಮ್ಮ ಮೀನುಗಾರರ ಮುಖಂಡರು ರಾಜು ತಾಂಡೇಲ್ ಅವರ ನೇತೃತ್ವದಲ್ಲಿ ಸರ್ಕಾರ ಯಾವುದೇ ಕ್ರಮವನ್ನು ತಗೊಳ್ಳದೇ ಇದ್ರೆ ಸರ್ಕಾರಿ ಆಸ್ಪತ್ರೆ ಮುಂದೆನೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಅಲ್ಲಿ ಯಾವುದೇ ರೀತಿಯ ನಮಗೆ ಅನಾಹುತ ಆದ್ರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಉಸ್ತುವಾರಿ ಮಂತ್ರಿ ಶಿವರಾಮ್ ಹೆಬ್ಬಾರ್ ಕೂಡ ಭಾರಿ ಒಳ್ಳೆಯವರು ಉಸ್ತುವಾರಿ ಆಗಿದ್ದಾರೆ. ಅವರು ಕೂಡ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ಇದು ಒಂದು ಪ್ರಶ್ನೆ ಆಗ್ತಾ ಇದೆ. ಮಾನ್ಯ ದೇಶಪಾಂಡೆ ಅವರು ಕೂಡ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ, ಅವರ ಬಗ್ಗೆ ಒಂದು ಕಾನೂನು ಕ್ರಮ ಆಗಲೇಬೇಕು ಅಂತ ಹೇಳ್ಕೊಂಡು. ಇಂಥ ಒಂದು ದೊಡ್ಡ ನಾಯಕರು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಯಾಕೆ ಇವ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ? ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಅವರು ಕಾರವಾರಕ್ಕೆ ಬೇಡಾದಂತಹ ಡಾಕ್ಟರ್ ಅವರು, ಅವರಿಂದನೇ ಇವತ್ತು ಸಿವಿಲ್ ಹಾಸ್ಪಿಟಲ್ ಎಲ್ಲ ಹಾಳಾಗ್ತಾ ಇದೆ ಅಂತ ಎಲ್ಲ ಜನರ ಒಂದು ಅಭಿಪ್ರಾಯ ಆಗಿದೆ. ಅವರು ಪಾಪ ಯಾರೋ ಒಬ್ಬ ಮಹಿಳೆ ಡಿಲಿವರಿ ಹೋದ್ರೆ ಯಾವುದೇ ಒಂದು ಸಮಸ್ಯೆಗೆ ಹೋದ್ರು ಕೂಡ ಅವ್ರು ಸಿವಿಲ್ ಹಾಸ್ಪಿಟಲ್ ಅಲ್ಲಿ ತಗದೆ ಅವ್ರಿಗೆ ಮನೆಯಲ್ಲಿ ಕರೆಸ್ಕೊಂಡು ಅವರಲ್ಲಿ 10, 15, 20 ಸಾವಿರ ರೂಪಾಯಿಯನ್ನು ತಗೊಳ್ತಾ ಇದ್ರು ಅಂತ ಹೇಳ್ಕೊಂಡು ಈಗಾಗಲೇ ಎಲ್ಲ ಮಹಿಳೆಯರು ಕೂಡ ದೂರನ್ನು ನೀಡಿದ್ದಾರೆ. ಆದ್ರೂ ಕೂಡ ಪಾಪ ಗೀತಾ ಬಾನಾವಳಿ ಅವರು ಇವತ್ತು ಸಾವನ್ನಪ್ಪಿ ಸುಮಾರು ಒಂದು 15 ದಿವಸ ಆಗ್ತಾ ಇದೆ. ಯಾಕೆ ಸರ್ಕಾರ ನಿಷ್ಕಾಳಜಿ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಪದೇ ಸರ್ಕಾರ ಬಗ್ಗೆನೇ ಜನರು ಒಂದು ತೀರಾ ಇದರಿಂದ ನೋಡ್ತಾ ಇದ್ದಾರೆ. ಇವತ್ತು ಯಾಕೆ ಸರ್ಕಾರ ಈ ರೀತಿ ಮೀನವೇಷ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಸರ್ಕಾರಕ್ಕೆ ಒಂದು ಶಾಪ ಕೂಡ ಹಾಕ್ತಾ ಇದ್ದಾರೆ. ನಮ್ಮ ಶಾಸಕಿಯವರು ಬಹಳ ಅತ್ಯುತ್ತಮ ನಾಯಕ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಸರ್ಕಾರ ಮಟ್ಟದಲ್ಲಿ ಕೂಡ ಗಮನ ಹರಿಸಿದ್ದಾರೆ. ಯಡಿಯೂರಪ್ಪ ಅವರು ಕೂಡ ಮಾನ್ಯ ಯಡಿಯೂರಪ್ಪ ಅವರ ಕೂಡ ಬಳಿ ಕೂಡ ಮನವಿ ಕೂಡ ನೀಡಿದ್ದಾರೆ ಇವರನ್ನ ಅಮಾನತು ಮಾಡಿ ಅಂತ. ಆದ್ರೂ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ? ಮಾನ್ಯ ಶಾಸಕರು, ಎಲ್ಲ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, CO ಅವರು ಕೂಡ್ಕೊಂಡು ಇವರನ್ನ ಅಮಾನತಲ್ಲಿ ಇಡಬೇಕು, ಮತ್ತೆ ಇವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಮತ್ತೆ ಪಾಪ ಗೀತಾ ಎಂಬ ಒಬ್ಬ ಬಡ ಮಹಿಳೆಯರ ಕುಟುಂಬಕ್ಕೆ ಅನುದಾನ ನೀಡಬೇಕಂತ ಹೇಳ್ಕೊಂಡು ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೇನೆ. ಒಂದು ವೇಳೆ ಯಾವುದೇ ರೀತಿ ತಾವು ಕ್ರಮ ತಗೊಳ್ಳದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಧರಣಿ ಮಾಡೋದು ಖಂಡಿತ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ತೆ.